ಉಡುಪಿಯಲ್ಲಿ ಹಲವಾರು ವರ್ಷಗಳಿಂದ ಗ್ರಾಹಕರಿಗೆ ಸೇವೆ ಸಲ್ಲಿಸಿ ಅವರ ಅವಶ್ಯಕತೆಗಳಿಗೆ ಸ್ಪಂದಿಸುವಲ್ಲಿ ಯಶಸ್ವಿಯಾಗಿರುವ ಮೊಬೈಲ್ ಮಾರಾಟ ಮಳಿಗೆಯ ಹೆಸರೇ ವಿಕಿ ಮೊಬೈಲ್ಸ್. ಕೆರೆಯೂರು ಹೋಟೆಲ್ ಬಳಿ ಇರುವ ಈ ಮಳಿಗೆಯಲ್ಲಿ ಇದೇ ದೀಪಾವಳಿಯ ಸಂದರ್ಭದಲ್ಲಿ ವಿಕಿ ಮೊಬೈಲ್ ಉತ್ಸವ ಆರಂಭವಾಗಿದೆ. ಹಲವಾರು ಆಫರ್ಸ್ಗಳು ಗ್ರಾಹಕರ ಮಡಿಲಿಗೆ ಬಂದು ಬೀಳ್ತಾ ಇದೆ. ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ ವಿಕಿ ಮೊಬೈಲ್ಸ್ ಮಳಿಗೆಯ ನಿರ್ವಾಹಕರಾದ ವಿವೇಕ್ ಸುವರ್ಣ ಅವರು, ನಮ್ಮ ಸೇವೆ ಜನರಿಗೆ ಹಿಡಿಸಿದ ಕಾರಣದಿಂದಾಗಿ ತುಂಬಾ ಜನ ಖಾಯಂ ಗ್ರಾಹಕರಿದ್ದಾರೆ ಹಾಗೂ ನಾವು ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನ ಕೊಡಲು ಸಾಧ್ಯವಾಗ್ತಿದೆ. ಜನರಿಗೆ ಉಡುಗೊರೆ ನೀಡುವ ವಿಚಾರದಲ್ಲೂ ಅಷ್ಟೇ ನಾವು ಹೇಳಿದಂತೆ ಗಿಫ್ಟ್ಗಳನ್ನೇ ಕೊಡ್ತೇವೆ ಹಾಗೂ ಪ್ರತಿ 6,000 ರೂಪಾಯಿ ಮೇಲ್ಪಟ್ಟ ಮೊಬೈಲ್ಗಳಿಗೆ ಹೆಡ್ಸೆಟ್, ಪವರ್ ಬ್ಯಾಂಕ್ ಮತ್ತಿತರ ವಸ್ತುಗಳನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದೇವೆ. ಜೊತೆಗೆ ಪ್ರತಿದಿನ ಗಿಫ್ಟ್ ವೋಚರ್ಗಳು ಮತ್ತು ಅದೃಷ್ಟ ಪರೀಕ್ಷೆಯ ಅದೃಷ್ಟ ಬಹುಮಾನ ಕೂಪನ್ಗಳು, 0% ಡೌನ್ ಪೇಮೆಂಟ್ನಲ್ಲಿ ಮೊಬೈಲ್ ಖರೀದಿ, ಹೀಗೆ ಹಲವಾರು ರೀತಿಯಲ್ಲಿ ಗ್ರಾಹಕರ ಸ್ನೇಹಿಯಾಗಿ ಆಫರ್ಸ್ಗಳನ್ನು ನೀಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ಬಾರಿ ಬಂಪರ್ ಬಹುಮಾನ ಗೆದ್ದವರಿಗೆ ಮಲೇಷ್ಯಾಕ್ಕೆ ಹೋಗಿ ಪ್ರವಾಸ ಮಾಡುವ ಸುವರ್ಣಾವಕಾಶವನ್ನು ವಿಕಿ ಮೊಬೈಲ್ಸ್ ತನ್ನೆಲ್ಲ ಪ್ರೀತಿಯ ಗ್ರಾಹಕರಿಗೆ ಒದಗಿಸ್ತಾ ಇದೆ ಅಂತ ನಿರ್ವಾಹಕರಾದ ವಿವೇಕ್ ಸುವರ್ಣ ತಿಳಿಸಿದ್ದಾರೆ.